ಗೋಡೆ ಬರಹ ಪ್ರಕರಣವನ್ನ ಎನ್ಐಎ ತನಿಖೆಗೆ ಕೊಡಬೇಕು ಎಂದು ಆಗ್ರಹಿಸಿ ಮತ್ತು ಪೊಲೀಸ್ ಸಿಬ್ಬಂದಿ ಮೇಲೆ ಕೊಲೆ ಯತ್ನವನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮಂಗಳೂರಿನ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪರವಾಗಿ ಪ್ರಚೋದನೆಗೊಳಿಸುವಂತ ಇದೊಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ. ಉಗ್ರರ ಪರವಾಗಿ ಅವರು ಪ್ರಚೋದನೆಗೊಳ್ಳಬೇಕು. ಆ ಮುಖಾಂತರ ತನ್ನ ಜಿಹಾದಿ ಮಾನಸಿಕತೆ ಏನಿದೆಯೋ ಆ ಜಿಹಾದಿ ಮಾನಸಿಕತೆಯ ಮುಖಾಂತರ ಉಗ್ರರಿಗೋಸ್ಕರ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ಅತ್ಯಂತ ವ್ಯವಸ್ಥಿತವಾದಂತಹ ಷಡ್ಯಂತ್ರದೊಂದಿಗೆ ಇವತ್ತು ಮಂಗಳೂರಿನಲ್ಲಿ ಗೋಡೆ ಬರಹವನ್ನು ಬರೆಯುವಂಥ ಪ್ರಯತ್ನಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಹಾಗಾಗಿ ಈ ಎಲ್ಲ ಅಂಶವನ್ನು ಗಮನಿಸಿಕೊಂಡು ಕಳೆದ ಹಲವಾರು ವರ್ಷಗಳ ಹಿಂದೆ ಮಂಗಳೂರಿನ ಹೊರಭಾಗವಾಗಿರತಕ್ಕಂಥ ಉಳ್ಳಾಲದಲ್ಲಿ ಶಂಕಿತ ಭಯೋತ್ಪಾದಕರ ಬಂಧನವಾಗುತ್ತೆ. ಹೀಗಾಗಿ ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಮಂಗಳೂರು ಉಗ್ರ ಕೇಂದ್ರೀಕೃತವಾಗತಕ್ಕಂಥ ಕರಾವಳಿಯಲ್ಲಿ ಮಂಗಳೂರನ್ನು ಉಗ್ರ ಕೇಂದ್ರೀಕೃತವಾಗಿಟ್ಟುಕೊಂಡು ಉಗ್ರ ಚಟುವಟಿಕೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಪ್ರಾರಂಭಗೊಳಿಸುವಂತಹ ಹುನ್ನಾರ ಏನಿದೆ, ಈ ಹುನ್ನಾರವನ್ನು ಪೊಲೀಸ್ ಇಲಾಖೆ ಇದನ್ನು ಸಂಪೂರ್ಣವಾಗಿ ವಿಫಲಗೊಳಿಸಬೇಕು. ಉಗ್ರವಾದ ವಿರುದ್ಧ ಮಾಡುವಂಥ ಪ್ರತಿಭಟನೆ ಇದು ಮೊದಲೇನಲ್ಲ. ಎಲ್ಲರಿಗೂ ಗೊತ್ತಿದೆ. ಸುಮಾರು 18-20 ವರ್ಷ ಮೊದಲು ಕೂಡ ನಾವು ಇದೇ ಥರ ಪ್ರತಿಭಟನೆಯನ್ನು ಉಗ್ರವಾದ ವಿರುದ್ಧ ಮಾಡಿದ್ದೇವೆ. ನಮಗೆಲ್ಲ ಗೊತ್ತಿದೆ, ಬೆಂಗಳೂರಿನ ವಿಜ್ಞಾನ ಭವನದಲ್ಲಿ ಉಗ್ರವಾದವರು ಬಾಂಬು ಸ್ಫೋಟ ಮಾಡಿ ವಿಜ್ಞಾನಿಗಳನ್ನು ಅಲ್ಲಿ ಸಾಯಿಸಿ ಅಲ್ಲಿಯ ಭವನ ಹುಡಿ ಮಾಡಿ ನಂತರ ನಮ್ಮ ದೇಶದ ಆ ಒಂದು ಸ್ಥಿತಿಗತಿಯನ್ನು ಅಡಿಮೇಲೆ ಮಾಡುವಂಥ ಒಂದು ದೊಡ್ಡ ಹುನ್ನಾರ ಪ್ರಾರಂಭ ಆಗಿದೆ. ಆ ನಂತರದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ದೇಶದಲ್ಲಿ ಎಲ್ಲಿ ಕೂಡ ಬಾಂಬು ಸ್ಫೋಟ ಆಗಲಿ ಯಾವುದೇ ಉಗ್ರ ಗಲಭೆಗಳಾದರೂ ಕೂಡ ಆಯಾ ರಾಜ್ಯದ ಅಂದರೆ ಮುಂಬೈ ಇರ್ಬೋದು, ಡೆಲ್ಲಿ ಇರ್ಬೋದು, ಗುಜರಾತ್ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಇನ್ನಿತರ ಎಲ್ಲ ಪಂಜಾಬ್ ಇರ್ಬೋದು, ಎಲ್ಲ ಕಡೆಯಲ್ಲಿ ಉಗ್ರವಾದಿಗಳು ಉಗ್ರವಾದ ಆ ಒಂದು ಅವರ ಬಲವನ್ನು ತೋರ್ಪಡಿಸಿದರೆ ಅಲ್ಲೇನಾದರೂ ಸಾವು ನೋವಾದರೆ, ಬಾಂಬು ಸ್ಫೋಟ ಆದರೆ, ಇನ್ನಿತರ ಅಹಿತಕರ ಘಟನೆಗಳಾದರೆ ಆ ಎಲ್ಲ ರಾಜ್ಯದ ಪೊಲೀಸರ ಕಣ್ಣಿದ್ದದ್ದು ಮಂಗಳೂರು ಜಿಲ್ಲೆಗೆ. ಮಂಗಳೂರು, ಉಡುಪಿ, ಮಣಿಪಾಲ, ಕಾಸರಗೋಡು ಅಲ್ಲಿಂದ ಪೊಲೀಸರು ಬಂದು ಇಲ್ಲಿಂದ ಆ ತನಿಖೆಯನ್ನು ಅಲ್ಲಿ ಪ್ರಾರಂಭ ಮಾಡಿ ಆ ತನಿಖೆಯನ್ನು ಕೊನೆಗೊಳಿಸುವಂಥದ್ದು ನಮ್ಮ ಜಿಲ್ಲೆಯಲ್ಲಿ